ಭಾರತದ 15ನೆಯ ಉಪರಾಷ್ಟ್ರಪತಿಯಾಗಿ ಎನ್ಡಿಎ ಅಭ್ಯರ್ಥಿ ರಾಧಾಕೃಷ್ಣನ್ ನಿರೀಕ್ಷಿತ ಗೆಲುವು ಪಡೆದರು. ತಮಿಳುನಾಡಿನ ಕೊಯಮತ್ತೂರು ಬಳಿಯ ಇವರು ಬಾಲ್ಯದಿಂದಲೇ ಆರ್ಎಸ್ಎಸ್ ಜೊತೆಗೆ ಗುರುತಿಸಿಕೊಂಡವರು. ಬಿಜೆಪಿ ನೇತೃತ್ವದ ಎನ್ಡಿಎ ಅಭ್ಯರ್ಥಿಯಾದ ರಾಧಾಕೃಷ್ಣನ್ ಅವರು 452 ಮತಗಳನ್ನು ಪಡೆದರು. ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿ ಸುದರ್ಶನ್ ರೆಡ್ಡಿಯವರು 300 ಮತ ಪಡೆದರು. ಅವರಿಗೆ ಮೈತ್ರಿಕೂಟದ ಎಲ್ಲಾ ಮತ ಬಾರದಿದ್ದರೂ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಸೋತ ಅಭ್ಯರ್ಥಿ ಪಡೆದ ದಾಖಲೆಯ ಮತವಾಗಿದೆ ಅದು. 15 ಮಂದಿ ಅಡ್ಡ ಮತದಾನ ಮಾಡಿದ್ದಾರೆ. ಇಂಡಿಯಾ ಮೈತ್ರಿಕೂಟದ ಕೆಲವರು ಗೋಡೆ ಹಾರಿರುವುದು ಕಂಡುಬಂದಿದೆ. 13 ಮಂದಿ ಸಂಸದರು ಮತದಾನ ಮಾಡಲಿಲ್ಲ. 767 ಸಂಸದರು ಮತದಾನ ಮಾಡಿದ್ರು. ಆದರೆ ಅದರಲ್ಲಿ 15 ಮತಗಳು ಅನರ್ಹ ಎನಿಸಿದವು. Friends Winner and Ply, Industrial Area, Baikampadi, Mangaluru.